ಸಕಲೇಶಪುರ ತಾಲೂಕು ಬೆಳಗೋಡು ಹೋಬಳಿಯಲ್ಲಿ ಇರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ ಇಲ್ಲ. ಅಲ್ಲಿ ಹೋಗಿ ವಿಚಾರಿಸಿದಾಗ ಸ್ಟಾಫ್ ನರ್ಸ್ಗಳು ಇಲ್ಲವಂತೆ. ಒಬ್ಬರು ಡಾಕ್ಟರ್ ಬರ್ತಾರೆ ಹೋಗುತ್ತಾರೆ. ಆದರೆ ಕೋವಿಡ್ ಪೇಷಂಟ್ಗಳು ಇದ್ದ ಜಾಗಕ್ಕೆ ಕೂಡ ಅವರಿಗೆ ಹೋಗಬೇಕಂತೆ. ಪುನಃ ಅವರೇ ನೋಡಬೇಕಾಗಿರುತ್ತದೆ. ಎಲ್ಲಾ ವಿಧದಿಂದ ಸಮಸ್ಯೆಯ ಆಗರವಾಗಿರುವ ಸಕಲೇಶಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಾಯಕಲ್ಪ ಆಗಬೇಕಿದೆ. ಜನರಿಗಾಗಿ ಇರುವ ಆಸ್ಪತ್ರೆಯ ಸದ್ಯ ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂತಾಗಿದೆ. ಕೊರೋನಾದಂತಹ ಕಠಿಣ ಪರಿಸ್ಥಿತಿಯಲ್ಲಿ ಜನಪ್ರತಿನಿಧಿಗಳ ಬೇಜವಾಬ್ದಾರಿತನ ಆಶ್ಚರ್ಯವೆನಿಸುತ್ತಿದೆ. ಏನು ಮಾಡ್ತೀರಾ ಮೇಡಮ್? ಹಿಂಗೆ ಬಂದಾಗ ಹೇಳ್ತೀವಿ, ಒಬ್ಬೊಬ್ರಿಗೆ ನಮ್ಮ ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತೀವಿ. ಆಯ್ತು, ಈಗ ಡಾಕ್ಟ್ರೆ ಫೋನ್ ತೆಗಿತಿಲ್ವಲ್ಲ ಸರ್, ಅವ್ರು ವಿಸಿಟಲ್ಲಿ ಇರ್ತಾರೆ, ನಾನು ಮಾಡಿದ್ರೆ ಮಾಡ್ತೀನಿ ಸರ್. ಈಗ ನಾವು ತುರ್ತು ಪರಿಸ್ಥಿತಿ ತೋರ್ಸಕ್ಕೆ ಬಂದಿದ್ದೀವಪ್ಪ. ನಾಲ್ಕುವರೆವರೆಗೂ ಮತ್ತೆ ನೀರು ಬಕೆಟ್ ಎಲ್ಲ ಯಾಕೆ ತೆಗ್ದಿಟ್ರಿ? ಅಂದ್ರೆ ಕ್ಲೀನ್ ಮಾಡ್ತೀವಲ್ಲ, ಇನ್ನು ಯಾರು ಜನ ಬರಲ್ವಲ್ಲ. ಓ, ಈಗ ಮಧ್ಯಾಹ್ನ 1 ಗಂಟೆ ತನಕ ಮಾತ್ರ? ಇಲ್ಲ, ಇಲ್ಲಿ ಯಾರು ಬರಲ್ಲ ಇನ್ಮೇಲೆ. ಅದಕ್ಕೆ ನಾವು ಕ್ಲೀನ್ ಮಾಡೋದು. ಹಂಗೆ ಬಂದ್ರು ಅಂದ್ರೆ ಮತ್ತೆ ಹೊರಗಡೆ ಅಲ್ಲ, ಉದಾಹರಣೆ ಮಧ್ಯಾಹ್ನ ತನಕ ಲಾಸ್ಟ್ ಜನ ಇಲ್ಲ ಅಷ್ಟೇ. ಮಧ್ಯಾಹ್ನ ಮೇಲೆ ಬರಲ್ವಾ?